ನವರಾತ್ರಿ ಸಮಯದಲ್ಲಿ ಕರಾವಳಿ ಭಾಗದಲ್ಲಿ ಹುಲಿ ಕುಣಿತಕ್ಕೆ ತನ್ನದೇ ಆದ ವೈಶಿಷ್ಟ್ಯವಿದೆ. ಕೊರೋನಾ ಕಾರಣದಿಂದಾಗಿ ಹುಲಿವೇಷ ಕುಣಿತ ಸೇವೆಗೆ ಅವಕಾಶ ಕಲ್ಪಿಸುವಂತೆ ಮಂಗಳದೇವಿ ಶೋಭಾಯಾತ್ರೆ ಸಮಿತಿಯ ಅಧ್ಯಕ್ಷರಾದ ದಿಲ್ರಾಜ್ ಆಳ್ವ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಈ ನಿಟ್ಟಿನಲ್ಲಿ ನ್ಯೂಸ್ ಟೈಮ್ ಜೊತೆ ಮಾತನಾಡಿದ ಮಂಗಳದೇವಿ ಶೋಭಾಯಾತ್ರೆ ಸಮಿತಿಯ ಅಧ್ಯಕ್ಷರಾದ ದಿಲ್ರಾಜ್ ಆಳ್ವ, ಮಂಗಳದೇವಿ ಮಹೋತ್ಸವದಂದು ಶ್ರೀ ಮಂಗಳದೇವಿ ದೇವಸ್ಥಾನ ಹಾಗೂ ಮಾರಿಯಮ್ಮ ದೇವಸ್ಥಾನದ ರಥೋತ್ಸವದಂದು ಪಾಲ್ಗೊಳ್ಳುವ ಹುಲಿವೇಷ ತಂಡಗಳ ಮುಖ್ಯಸ್ಥರು ತಮ್ಮ ತಮ್ಮ ತಂಡದಿಂದ ಓರ್ವ ಸದಸ್ಯನನ್ನು ಹುಲಿವೇಷ ಧರಿಸಿ ಸಾಂಕೇತಿಕವಾಗಿ ದೇವರ ಎದುರುಗಡೆ ಕಾಲ್ನಡಿಗೆ ಅಥವಾ ತಳ್ಳುಗಾಡಿ ಮೂಲಕ ಹುಲಿವೇಷ ನರ್ತನ ಸೇವೆ ಮಾಡಲು ತೀರ್ಮಾನಿಸಿದ್ದು, ಇದೊಂದು ದೇವರ ಸೇವೆಗೆ ಹೊರತು ಯಾವುದೇ ಮನರಂಜನೆಗಾಗಿ ಅಥವಾ ಆದಾಯ ಗಳಿಸುವ ಉದ್ದೇಶಕ್ಕಾಗಿ ಇರುವುದಿಲ್ಲ ಎಂದು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಲಿವೇಷ ಇದು ಪಾರಂಪರಿಕವಾಗಿ ಮತ್ತು ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ. ದಸರಾದ ಸಂದರ್ಭದಲ್ಲಿ ದೇವಿಯ ವಾಹನ ಅಂತೇಳೋ ಒಂದು ನಮ್ಮ ನಂಬಿಕೆ ಇದೆ. ಆ ವಿಜಯೋತ್ಸವ ಸಂದರ್ಭದಲ್ಲಿ ನಮ್ಮ ಹುಲಿವೇಷಗಳು ಈ ವಿಜಯೋತ್ಸವಕ್ಕೆ ಭಾಗವಹಿಸುವ ಒಂದು ಹುಲಿವೇಷದ ಒಂದು ತಂಡ ಅದೊಂದು ವಿಜಯೋತ್ಸವ ಸಂದರ್ಭದಲ್ಲಿ ಇರುವಂಥದ್ದು. ಇದು ಒಂದು ಪರಂಪರೆ ಮತ್ತು ಹರಕೆಯ ರೂಪದಲ್ಲಿ ಕೂಡ ನಾವು ಹುಲಿವೇಷವನ್ನು ಹಾಕಿರುವಂಥದ್ದು ನಮ್ಮ ಪರಂಪರೆಯ ತುಳುನಾಡಿನ ಒಂದು ಪರಂಪರೆ. ಈಗ ಕೋವಿಡ್ನ ಸಂದರ್ಭದಲ್ಲಿ ಈ ಕೋವಿಡ್ನ ರೂಲ್ಸ್ ಅಂದರೆ ಏನಿದೆ ಇದನ್ನು ಜಿಲ್ಲಾಧಿಕಾರಿಯವರು ಹುಲಿವೇಷ ಮತ್ತು ಟ್ಯಾಬ್ಲೋ ನಿರಾಕರಿಸಿರುವ ಬಗ್ಗೆ ನಾವು ನಮ್ಮ ಮಂಗಳಾದೇವಿ ಮತ್ತು ಮಾರಿಗುಡಿಯ ಎಲ್ಲ ಟ್ಯಾಬ್ಲೋದವರು ಸೇರಿಕೊಂಡು ಒಂದು ಮನವಿ ಮಾಡಿದ್ವಿ. ಸಾಂಕೇತಿಕವಾಗಿ ಆದರೂ ಕೂಡ ನೀವು ಹುಲಿವೇಷವನ್ನು ನೀವು ಅದಕ್ಕೊಂದು ಪರ್ಮಿಷನ್ ಕೊಡಬೇಕಂತ ಹೇಳೋ ನಿಟ್ಟಿನಲ್ಲಿ ನಾವು ಬೇಡಿಕೆಯನ್ನು ಇಟ್ಟಿದ್ವಿ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಧಾರ್ಮಿಕ ಪರಿಷತ್ತಿನ ಸಭೆಯಲ್ಲಿ ಇದು ನಿರ್ಣಯ ಆಗಿದೆ. ಅದು ಮತ್ತೆ ನಾವು ನಿಮ್ಮ ಏನು ನೀವು ಮನವಿಯನ್ನು ಕೊಟ್ಟಿದ್ದೀವಿ ಅದಕ್ಕೆ ನಾವು ಸ್ಪಂದನೆ ಕೊಡುವಂಥ ನಾವು ಖಂಡಿತವಾಗಿ ಮಾಡ್ತೇವೆ. ಇದೊಂದು ಲೋಕಲ್ ಸೆಂಟಿಮೆಂಟ್ ಇದೆ, ಅದರ ಬಗ್ಗೆ ನಾವು ಮುಂದಿನ ಸಭೆಗಳಲ್ಲಿ ನಾವು ತಿಳಿಸ್ತೇವೆ ಅಂತೇಳಿ ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಇದೇನಾಗಿದೆ ಅಂತ ಹೇಳಿದರೆ, ನಾವು ಹುಲಿವೇಷವನ್ನು ಒಂದು ಯಾವುದೇ ಒಂದು ಮಾಡರ್ನ್ ಡ್ಯಾನ್ಸಿನ ರೂಪದಲ್ಲಿ ನಾವು ಮಾಡ್ತಾ ಇಲ್ಲ, ಬಟ್ ತುಳುನಾಡಿನ ಒಂದು ಸಂಸ್ಕೃತಿ ಇದು ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಮತ್ತು ಮುಂದಿನ ಪೀಳಿಗೆಗೆ ಇದೊಂದು ಅಗತ್ಯವಾಗಿ ನಮ್ಮ ಈ ಏನು ಹುಲಿವೇಷ ಆಗಿರ್ಬೋದು, ನಮ್ಮ ಕಂಬಳ ಆಗಿರ್ಬೋದು, ಇದೆಲ್ಲ ನಮ್ಮ ತುಳುನಾಡಿನ ಸಂಸ್ಕೃತಿ, ಅದನ್ನೆಲ್ಲ ಉಳಿಸುವಂಥ ನಿಟ್ಟಿನಲ್ಲಿ ಯುವಕರು ಕೂಡ ಮುಂದೆ ಬರಬೇಕಂತ ನಾನು ಹೇಳ್ತಾ ಇದ್ದೇನೆ. ತಂಡದಿಂದ ಒಬ್ಬೊಬ್ಬರನ್ನು ನಾವು ಆಯ್ಕೆ ಮಾಡಿಕೊಂಡು ಮತ್ತು 10 ಜನರ ಒಂದು ತಂಡ, ಅದು ಯಾವುದೇ ಪ್ರದರ್ಶನಕ್ಕಲ್ಲ, ಯಾವುದೇ ಮನೆಗೆ ಹೋಗೋದಿಲ್ಲ, ಯಾವುದೇ ಕಲೆಕ್ಷನ್, ಯಾವುದೇ ವ್ಯಾಪಾರೀಕರಣದ ದೃಷ್ಟಿಯಿಂದಲ್ಲ, ಬಟ್ ಒಂದು ಸೇವೆಯ ರೂಪದಲ್ಲಿ ದೇವಿಯ ಒಂದು ಸೇವೆ ಮಾಡಬೇಕಂತ ಹೇಳೋ ಒಂದು ದೃಷ್ಟಿಯಲ್ಲಿ ಮತ್ತು ತುಳುನಾಡಿನ ಸಂಸ್ಕೃತಿಯಲ್ಲಿ ಯಾವುದೇ ಇಷ್ಟು ವರ್ಷದ ದಸರಾದಲ್ಲಿ ಹುಲಿವೇಷ ನಿಂತದಂತೆ ಎಲ್ಲೂ ಇಲ್ಲ. ಯಾಕಂದರೆ ಎಮರ್ಜೆನ್ಸಿ ಸಮಯದಲ್ಲಿ ಕೂಡ ನಮ್ಮ ಹಿರಿಯರು ಒಬ್ಬರೇ ಗಾಡಿಯನ್ನು ದುಡ್ಕೊಂಡು ಶೋಭಾಯಾತ್ರೆ ಸಂದರ್ಭದಲ್ಲಿ ಮಾಡಿರುವಂಥದ್ದು ಇದು ಈಗಲೂ ನೆನಪಿಸ್ತಾರೆ ನಮ್ಮ ಹಿರಿಯರು. ಸೊ ಅಂಥ ಒಂದು ಪರಂಪರೆ ಇರುವಂಥ ನಮ್ಮ ಈ ಹುಲಿವೇಷದ ಒಂದು ಈ ಕಾರ್ಯಕ್ರಮ ಈ ಕೋವಿಡ್ ಅಂತ ಒಂದು ನೆಪವೊಡ್ಡಿ ಬಂದ್ ಮಾಡೋದು ಬೇಡ ಅಂತೇಳುವ ನಾವು ನಿರ್ಧಾರವನ್ನು ಮಾಡಿದ್ದೇವೆ. ಮತ್ತು ಈಗಾಗಲೇ ನಾವು ಸಂಸದರಿಗಾಗಿರ್ಬೋದು, ನಮ್ಮ ಜನಪ್ರತಿನಿಧಿಗಳಿಗೆ, ನಮ್ಮ MLAಗಳಿಗೆ, DC ಅವರಿಗೆ, ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ನಾವು ಮನವಿಯನ್ನು ಮಾಡಿದ್ದೇವೆ. ಅವರು ಕೂಡ ಇದು ಮುಂದಕ್ಕೆ ನಾವು ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ತಿಳಿಸಿ ಇದು ಮುಂದಕ್ಕೆ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ ಅವರು.